ಕೆಲವೊಮ್ಮೆ ಕೆಲವೊಂದು ನೋವುಗಳು ಅಥವಾ ಸಂಕಷ್ಟಗಳಲ್ಲಿ ಬಂಧುಗಳು, ಗೆಳೆಯರು, ಹಿರಿಯರು ಹೇಳುವ ಸಾಂತ್ವನದ ಮಾತುಗಳು ಮತ್ತು ಸಹಕಾರ ಕೆಲಸಕ್ಕೆ ಬರುವುದಿಲ್ಲ. ಆಗಲೇ ನಂಬಿಕೆ ಎನ್ನುವ ಮೂರಕ್ಷರದ ಮಹತ್ವ ಅರಿವಿಗೆ ಬರುವುದು. ದೇವರೆನ್ನುವ ಅಗೋಚರ ಶಕ್ತಿ ಮೇಲೆ ಭಾರ ಹಾಕಿ ಎಲ್ಲದಕ್ಕೂ ದೇವರಿದ್ದಾನೆ, ಅವನೇ ಎಲ್ಲವನ್ನು ನೋಡಿಕೊಳ್ಳುತ್ತಾನೆ ಎನ್ನುವುದು ಮಾತ್ರ ಸಾಂತ್ವನ ನೀಡಬಲ್ಲುದು. ತಂದೆ, ತಾಯಿ, ಗುರುಗಳು ಮತ್ತು ವೈದ್ಯರು ಎನ್ನುವ ದೈವ ಸ್ವರೂಪಿಗಳು ಕೂಡ ದೇವರೇ ಗತಿ ಎಂದಾಗ ಭಕ್ತರ ಭಕ್ತಿಪೂರ್ವಕವಾದ ಕೋರಿಕೆಯನ್ನು ಈಡೇರಿಸುತ್ತಿರುವ ಕರುಣಾಮಯಿ ಮಹಾಮಾತೆಯೇ ಬೆಟ್ಟದ ದೇವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ರೈಲು ನಿಲ್ದಾಣ ಬಳಿಯ ಲಕ್ಷ್ಮೀದೇವಿ ಬೆಟ್ಟ. ದೇವಿ ಶಕ್ತಿ ಅಂತೆಯೇ ಮಹಿಮೆಯನ್ನು ಮೆರೆದುಕೊಂಡು ಲಕ್ಷ್ಮೀ ಕೃಪಾ ಕಟಾಕ್ಷಕ್ಕೆ ಮೆರೆಯುತ್ತಿರುವ ಪುಣ್ಯ ತಾಣ ಅಂತಾನೂ ಹೇಳಬಹುದು. ಇಂದು ತುಳುನಾಡ ವೈಭವದಲ್ಲಿ ವಿಶೇಷವಾದ ದೇವಸ್ಥಾನದಲ್ಲಿ ಒಂದಾದ ಪುತ್ತೂರು ಲಕ್ಷ್ಮೀದೇವಿ ಬೆಟ್ಟದ ಚರಿತ್ರೆ, ಅಲ್ಲಿನ ವಿಶೇಷತೆಯನ್ನು ನಿಮ್ಮ ಮುಂದೆ ಹೇಳಲು ಬಂದಿದ್ದೇನೆ. ಪದ್ಮಪ್ರಿಯ, ಪದ್ಮವನ್ನು ಇಷ್ಟಪಡುವವಳು. ಪದ್ಮಮಾಲಾಧಾರಿ, ಪದ್ಮದ ಹಾರವನ್ನು ಧರಿಸುವವಳು. ಪದ್ಮಮುಖಿ, ಕಮಲದಂತೆ ಸುಂದರವಾದ ಮುಖವುಳ್ಳವಳು. ಪದ್ಮಾಕ್ಷಿ, ಕಮಲದಂತೆ ಸುಂದರವಾದ ಕಣ್ಣುಗಳುಳ್ಳವಳು. ಪದ್ಮಹಸ್ತೆ, ಕಮಲವನ್ನು ಕೈಯಲ್ಲಿ ಹಿಡಿದವಳು. ಪದ್ಮಸುಂದರಿ, ಕಮಲದಷ್ಟೇ ಸುಂದರವಾಗಿರುವವಳು. ವೈಕುಂಠದ ಅಧಿಪತಿ ಶ್ರೀ ವಿಷ್ಣುವಿನ ಮಡದಿ. ಹಣ, ಐಶ್ವರ್ಯ, ಸಿರಿ ಸಂಪತ್ತುಗಳ ಅಧಿದೇವತೆ, ಮಹಾಮಹಿಮಳು. ಸರ್ವರೂಪಿ ದೇವಿ ಸಾಕ್ಷಾತ್ ಲಕ್ಷ್ಮೀದೇವಿ ನೆಲೆ ನಿಂತಿರುವ ಕ್ಷೇತ್ರವೇ ಬೆಟ್ಟದ ದೇವಿ ಕ್ಷೇತ್ರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರಿನಲ್ಲಿ ರೈಲು ನಿಲ್ದಾಣ ಬಳಿಯ ಹಚ್ಚ ಹಸುರಿನ ಸ್ಪರ್ಶದ ನಡುವೆ ಹಾಸುಹೊಕ್ಕಾಗಿರುವ ದೃಶ್ಯ ಕಾವ್ಯ. ಸುಂದರವಾದ ಮಹಾದ್ವಾರ, ಅಲ್ಲೊಂದು ಮಹಲಿಂಗೇಶ್ವರನ ಸನ್ನಿಧಾನ. ಈ ಸನ್ನಿಧಾನದ ಮುಂಭಾಗದಲ್ಲಿ ಎತ್ತರದ ಬೆಟ್ಟದಲ್ಲಿ ಕಂಡುಬರುತ್ತದೆ ಸಾಕ್ಷಾತ್ ಲಕ್ಷ್ಮೀದೇವಿ ಬೆಟ್ಟ. ಬೆಟ್ಟದ ತುದಿಯಲ್ಲಿ ಈ ದೇವಸ್ಥಾನ ನೋಡುವವರಿಗೆ ಇದೊಂದು ಪುಟ್ಟದಾದ ದೇವಸ್ಥಾನ. ಆದರೆ ಇಲ್ಲಿನ ಇತಿಹಾಸ ಕಾರಣಿಕವನ್ನು ಹೇಳಿದರೆ ಮೈಮರೆಯದವರೂ ಇಲ್ಲ. ಈ ದೇವಸ್ಥಾನದ ಒಳ ಹೊಕ್ಕಿದರೆ ಮಾತ್ರ ಸಕಲ ಸಂಕಷ್ಟ ದೂರವಾಗುವುದು. ಅದೆಷ್ಟೋ ಮಂದಿ ಮಕ್ಕಳಿಲ್ಲದವರು ತಾಯಿಯ ಮುಂದೆ ಪ್ರಾರ್ಥಿಸಿದಾಗ ಎಷ್ಟೋ ಮಂದಿಗೆ ಸಂತಾನ ಭಾಗ್ಯವಾಗಿದೆ. ಅದೆಷ್ಟೋ ರೋಗಬಾಧಿತರು ಇಲ್ಲಿ ಬಂದು ಪ್ರಾರ್ಥಿಸಿದಾಗ ಗುಣಮುಖರಾದವರು ಇದ್ದಾರೆ. ಹಿಂದೊಮ್ಮೆ ಈ ಜಾಗ ನಿಷ್ಪ್ರಯೋಜಕವಾಗಿ ಬಿದ್ದಿತ್ತಂತೆ. ಅದೇ ವೇಳೆಗೆ ಅಂದರೆ 1979ರಲ್ಲಿ ಮುಸ್ಲಿಂ ಬಾಂಧವರೋರ್ವರಿಂದ ಧರ್ಮದರ್ಶಿಗಳಾದ ಐತಪ್ಪ ಸಪಲ್ಯರವರು ಈ ಜಾಗವನ್ನು ಖರೀದಿ ಮಾಡುತ್ತಾರೆ. ಅಲ್ಲೊಂದು ಸಣ್ಣದಾದ ಹಂಚಿನ ಮನೆ ಇತ್ತು. 1980ರ ಅವಧಿಯಲ್ಲಿ ಇಲ್ಲೊಂದಿಷ್ಟು ಕಾರಣಿಕ ದೃಶ್ಯಗಳು ಗೋಚರಿಸುತ್ತವೆ. ದೇವಿಯ ಕಾಲ್ಗೆಜ್ಜೆ ನಾದದಿ ದೇವಿ ಕಲೆ ಮೇಳೈಸುತ್ತದೆ. ಜ್ಯೋತಿಷ್ಯರಲ್ಲಿ ಪ್ರಶ್ನಿಸುವ ವೇಳೆ ಲಕ್ಷ್ಮೀ ದೇವಿಯ ವಾಸಸ್ಥಳದ ಕುರುಹು ಸಿಕ್ಕಿದ್ದು ಅಂದಿನಿಂದ ಇಲ್ಲಿ ಲಕ್ಷ್ಮೀ ದೇವಿಯನ್ನು ಆರಾಧಿಸಿಕೊಂಡು ಬರಲಾಗುತ್ತಿದೆ. ದೇಗುಲದಲ್ಲಿ ಒಂದು ಅಚ್ಚರಿಯ ಪ್ರಕ್ರಿಯೆ ನಡೆಯುತ್ತೆ. ಪ್ರತಿ ಮೀನ ಸಂಕ್ರಮಣ ದಿನ ಮುಂಜಾನೆಯ ಸೂರ್ಯನ ತೇಜೋ ಕಿರಣವು ಲಕ್ಷ್ಮೀ ದೇವಿಯ ಬಿಂಬದ ಮೇಲೆ ಸ್ಪರ್ಶವಾಗುತ್ತೆ.
ಸೂರ್ಯರಶ್ಮಿಯ ಛಾಯೆ ಲಕ್ಷ್ಮೀ ದೇವಿಯ ಬಿಂಬದ ಮೇಲೊಂದು ಬೆಳಕನ್ನು ನೀಡುತ್ತೆ. ಕ್ಷೇತ್ರದಲ್ಲಿ ನಾಗದೇವರ ಸಾನ್ನಿಧ್ಯವೂ ಇದೆ. ಈ ಕ್ಷೇತ್ರಕ್ಕೆ ಊರ ಪರವೂರ ಭಕ್ತರು ಆಗಮಿಸಿ ಕಷ್ಟವನ್ನೆಲ್ಲ ಲಕ್ಷ್ಮೀ ದೇವಿಯಲ್ಲಿ ಹೇಳಿ ಹರಕೆಯನ್ನು ಹೊರುತ್ತಾರೆ. ಹೌದು, ವಿವಾಹ ಆಗದೇ ಇದ್ದರೆ ಭಕ್ತರು ದೇವಿಗೆ ಪಟ್ಟೆ ಸೀರೆ, ಬೆಳ್ಳಿ ಹೂ ಪೂಜೆಯನ್ನು ಹರಕೆ ಹೊತ್ತರೆ ಕಂಕಣ ಭಾಗ್ಯ ಕೂಡಿ ಬರುವುದಂತೆ. ಸಂತಾನ ಸಮಸ್ಯೆ ಇದ್ದರೆ ದೇವರ ನಡೆಯಲ್ಲಿ ತೊಟ್ಟಿಲು ಸೇವೆ ಹರಕೆಯನ್ನು ಹೊತ್ತುಕೊಂಡರೆ ಸಂತಾನ ಭಾಗ್ಯವು ಕೂಡಿ ಬರುವುದಂತೆ. ಅಂದೊಮ್ಮೆ ತಾಯಿಯೊಬ್ಬರು ಅವಳಿ ಮಗುವಿಗೆ ಜನ್ಮ ನೀಡುತ್ತಾರೆ. ಅದರಲ್ಲಿ ಒಂದು ಮಗುವನ್ನು ಎಲ್ಲೋ ಕಳೆದುಕೊಳ್ಳುತ್ತಾರಂತೆ. ಅದಾಗ ಲಕ್ಷ್ಮೀ ದೇವರ ಮೊರೆ ಹೋಗುತ್ತಾರಂತೆ. ಮಗು ಸಿಕ್ಕರೆ ತುಲಾಭಾರ ಸೇವೆ ಮಾಡುವುದಾಗಿ ಪ್ರಾರ್ಥಿಸುತ್ತಾರೆ. ಹೀಗೆ ಕೆಲವೇ ಸಮಯದಲ್ಲಿ ಮಗು ಮರಳಿ ಸಿಕ್ಕಾಗ ಹರಕೆಯಂತೆ ತುಲಾಭಾರ ಸೇವೆ ಮಾಡಿಸುತ್ತಾರಂತೆ. ಅಂದಿನಿಂದ ಈ ಕ್ಷೇತ್ರದಲ್ಲಿ ತುಲಾಭಾರ ಸೇವೆ ನಡೆದುಕೊಂಡು ಬರುತ್ತೆ. ಮಾತ್ರವಲ್ಲದೆ ನಾನು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿರುವೆ. ಈ ಕ್ಷೇತ್ರಕ್ಕೆ ಕಾಲಿಟ್ಟಾಗ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ. ನನ್ನ ಜೀವನದಲ್ಲೂ ಒಂದು ದೊಡ್ಡ ಆಘಾತ ಸಂಭವಿಸಿತ್ತು. 3 ವರ್ಷದ ಹಿಂದೆ ನನ್ನ ತಾಯಿಗೆ ಉಸಿರಾಟದ ತೊಂದರೆಯಿಂದ ಬಳಲುತ್ತಿರುವಾಗ ಮಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ದಾಖಲಿಸಿದ್ದೆವು. 1 ತಿಂಗಳುಗಳ ಕಾಲ ತೀವ್ರ ನಿಗಾ ಘಟಕದಲ್ಲಿದ್ದರು. ಕೊನೆಗೆ ವೈದ್ಯರು ಆಸೆ ಬಿಟ್ಟು ಬಿಡಿ, ನಮ್ಮಿಂದಾಗೋ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೇವೆ, ಮುಂದೆ ದೇವರಿಗೆ ಬಿಟ್ಟಿದ್ದು ಅಂದಾಗ ಭೂಮಿ ಕಳಚಿ ಬಿದ್ದಂತಾಗಿತ್ತು. ನಾನು ಮೊದಲಿಗೆ ಮೊರೆ ಹೋದ ಕ್ಷೇತ್ರವೇ ಇದಾಗಿತ್ತು. ಅಲ್ಲಿ ತಾಯಿ ಲಕ್ಷ್ಮೀ ದೇವಿಯ ದರ್ಶನದಲ್ಲಿ ದೇವರಲ್ಲಿ ಕಣ್ಣೀರಿಟ್ಟು ಬೇಡಿದಾಗ ತಾಯಿ ಕೊಟ್ಟ ಭರವಸೆಯ ನುಡಿ ನನ್ನಲ್ಲಿ ಧೈರ್ಯ ಚೈತನ್ಯವನ್ನು ತುಂಬಿದ್ದು ಮಾತ್ರ ಅಲ್ಲ, ನುಡಿದಂತೆ ಹೋದ ಜೀವವ ಮಕ್ಕಳಿಗಾಗಿ ಮರಳಿ ಕೊಟ್ಟಳು. ಸಾಕಲ್ಲವೇ ಈ ಜೀವಕ್ಕೆ ತಾಯಿ ಕೊಟ್ಟ ರಕ್ಷಣೆ. ಅಷ್ಟಕ್ಕೂ ಇದು ಅವರವರ ನಂಬಿಕೆಗೆ ಬಿಟ್ಟ ವಿಚಾರ. ಆದರೆ ಒಂದಂತೂ ಸತ್ಯ, ನಂಬಿಕೆಯಲ್ಲವೇ ಎಲ್ಲ. ನಂಬಿದವರಿಗೆ ಇಂಬು ಕೊಡದಿರುವನೆ. ಜೀವನ ಸಾರ್ಥಕಗೊಳ್ಳಬೇಕು ಅಂತಂದರೆ ಒಳ್ಳೆಯ ಮನೆಯಲ್ಲಿ ದೇವರು ನಮಗೆ ಜನ್ಮ ಕೊಡಬೇಕಂತೆ. ಎರಡನೆಯದ್ದು ಒಳ್ಳೆಯ ದಾರಿ ತೋರಿಸುವ ಗುರುಗಳು ಸಿಗಬೇಕಂತೆ. ಆ ನಂತರ ವಯಸ್ಸಾದ ನಂತರ ಒಳ್ಳೆಯ ಜೀವನ ಸಂಗಾತಿಯೂ ಸಿಗಬೇಕಂತೆ. ಒಳ್ಳೆಯ ಕುಲದಲ್ಲಿ ಜನ್ಮ ಕೊಡಬೇಕು ದೇವರು, ಒಳ್ಳೆಯ ಗುರುಗಳು ಸಿಗಬೇಕು, ಒಳ್ಳೆಯ ಜೀವನ ಸಂಗಾತಿ, ನಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವ ಜೀವನ ಸಂಗಾತಿ ಸಿಗಬೇಕು. ಇದು 3 ಸಿಕ್ಕಿದರೂ ಸಾಲದಂತೆ ಒಳ್ಳೆಯ ಮಕ್ಕಳು ಕೂಡ ನಮ್ಮ ಮನೆಯಲ್ಲಿ ಜನ್ಮ ತೆತ್ತು ಬರಬೇಕಂತೆ. ಈ 4 ಒಳ್ಳೆಯದೇ ಆಗಿದ್ದಾಗ ಮಾತ್ರ ವ್ಯಕ್ತಿಯೊಬ್ಬನ ಬದುಕು ಸಾರ್ಥಕಗೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ.